ಬಂಟ್ವಾಳ ಕ್ಷೇತ್ರದಲ್ಲಿ 6 ಬಾರಿ ಶಾಸಕರಾಗಿ ಸಚಿವರಾಗಿದ್ದ ರಮಾನಾಥ ರೈ ಅವರು ಎಲ್ಲ ಶಾಸಕರಿಗೂ ಅಭಿವೃದ್ಧಿ ಹೇಗೆ ಮಾಡಿಕೊಡಬಹುದು ಎಂದು ತೋರಿಸಿಕೊಟ್ಟ ಡೈಜೆಸ್ಟ್ ಆಗಿದ್ದು, ಅವರು ಮತಗಳಿಕೆಯ ಬದಲು ಮನುಷ್ಯತ್ವಕ್ಕೆ ರಾಜಕಾರಣ ಮಾಡಿದವರು ಎಂದು ಕೆಪಿಸಿಸಿ ವಕ್ತಾರ ನ್ಯಾಯವಾದಿ ಸುಧೀರ್ ಕುಮಾರ್ ಮರೋಳಿ ಹೇಳಿದರು. ಅವರು ಬಂಟ್ವಾಳ ಪ್ರಜಾಧ್ವನಿ ಯಾತ್ರೆಯಲ್ಲಿ ಎನ್ಸಿ ರೋಡ್ ಜಂಕ್ಷನ್ನಲ್ಲಿ ನಡೆದ ಸಾರ್ವಜನಿಕ ಸಭೆಯಲ್ಲಿ ಮಾತನಾಡಿದರು. ಗೋಡ್ಸೆ ಸಂತತಿಯ ಸುನಿಲ್ ಕುಮಾರ್ ಬಂಟ್ವಾಳಕ್ಕೆ ಬಂದು ಅಲ್ಲಾ ರಾಮನ ಮಧ್ಯೆ ಚುನಾವಣೆ ಎಂದು ಹೇಳುತ್ತಿದ್ದು, ಆದರೆ ಕಾಂಗ್ರೆಸ್ ಅಲ್ಲಾ ಮತ್ತು ರಾಮ ಇಬ್ಬರು ಒಂದೇ ಎಂದು ಹೇಳುವ ಗಾಂಧಿ ಸಂತತಿಯಾಗಿದೆ. ಬಂಟ್ವಾಳ ಭಾಷಣ ಬಿಗಿದ ಅಣ್ಣಾಮಲೈ ಬಿಜೆಪಿ ಸೇರುವ ಮೊದಲೇ ಆತನನ್ನ ನಾನು ಬಿಜೆಪಿಯ ಏಜೆಂಟ್ ಎಂದು ಹೇಳಿದ್ದೆ ಎಂದರು. ಈ ಸಂದರ್ಭ ಯಾತ್ರಾ ಸಂಚಾಲಕ ಪಿಯೂಷ್ ಎಲ್ ರಾಡ್ರಿಗಸ್, ಜಿನರಾಜ್ ಅರಿಗ, ಕೆಪಿಸಿಸಿ ಸದಸ್ಯ ಚಂದ್ರಕಾಂತ್ ಶೆಟ್ಟಿ ಸೇರಿದಂತೆ ಹಲವರು ಭಾಗವಹಿಸಿದ್ದರು. ಬಂಟ್ವಾಳ ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷ ಜಗದೀಶ್ ಕೊಯ್ಲಾ ಸ್ವಾಗತಿಸಿ ರಾಜೀವ್ ಶೆಟ್ಟಿ ಎಡ್ತೂರು ಪ್ರಸ್ತಾವನೆಗೈದರು. ಮಾಣಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಬಾಲಕೃಷ್ಣ ಆಳ್ವ ಕೊಡಾಜೆ ಕಾರ್ಯಕ್ರಮವನ್ನ ನಿರೂಪಿಸಿದರು. 94C ಹಕ್ಕುಪತ್ರ ಇವತ್ತು ಸಂಚಾರ ಮಾಡಿ ತುಳು ಗೊತ್ತಾ, ಕನ್ನಡ ಗೊತ್ತಾ, ಸಂಸ್ಕೃತಿ ಗೊತ್ತಾ, ತುಳುನಾಡಿನ ನೆಲಗಟ್ಟು ಗೊತ್ತಾ, ಪಾರ್ಲಾನ ಗೊತ್ತಾ, ಯಕ್ಷಗಾನ ಗೊತ್ತಾ, ಇಲ್ಲಿಯ ಸಂಸ್ಕೃತಿ ಪ್ರೀತಿ ಗೊತ್ತಾ, ಇಲ್ಲಿರ್ತಕ್ಕಂಥ ಭಾತೃತ್ವ ಮೈತೃತ್ವ ವಿಶ್ವಾಸಗಳೇನಾದ್ರೂ ನಿಮಗೆ ಗೊತ್ತಿದೆಯಾ ಅಂತ ಅಷ್ಟೇ ಕೇಳ್ತೇನೆ. ಮತ್ತೆ ಈ ಬಿಜೆಪಿದಾಗಲಿ ಬಾಪುದಾಗಲಿ ಕೆಲಸವನ್ನು ಅಕ್ಲಿಕ್ ಮಾಡಿಸ್ತೀವಿ ಅಕ್ಲಿ ನಿಖಿಲ ಅರ್ಥ ಮಾಡ್ಕೊಂಡು ಇನ್ನು ಈ ಜಿಲ್ಲೆಗೆ ಭೂ ಮಸೂದೆ ಕಾನೂನು ಜಾರಿಯಾಗಿರ್ಬೇಕ ಎಷ್ಟೋ ಜನ ಭೂಮಿದ ಒಡೆಯರಾಯಿ ಭೂಮಿದ ಧನಿಕಲ ಉಳುವಣೆ ಒಳಗಡೆ ಸರ್ಕಾರಕ್ಕೆ ಬಿಸಿ ಇಟ್ಟು ಕೊಟ್ಟ ಕಾರ್ಯಕ್ರಮ ಕಾಂಗ್ರೆಸ್ ಸರ್ಕಾರಕ್ಕೆ